ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿಮೆನ್ಸ್ ಬೊಕ್ಕ ಮ್ಯಾಕ್ಸಿ ಕ್ಯಾಪ್ ಅಸೋಸಿಯೇಷನ್ ವತಿರ್ದು ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದ ಸಹಭಾಗಿತ್ವಡು ಕುಂಪಲ ನವಚೇತನ ಫ್ರೆಂಡ್ಸ್ ಕ್ಲಬ್ ಕೋವಿಡ್ ಲಸಿಕೆ ವಿತರಣಾ ಕಾರ್ಯಕ್ರಮ ಶುಕ್ರವಾರ ಕಾಂಡೆ ನಡೆತದು. ಕಾರ್ಯಕ್ರಮದ ಪಾಲ್ಪಡೆಯಿನ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು ಶ್ರೀ ಸದಾಶಿವ ಉಳ್ಳಾಲ್ ಲಸಿಕೆಯನ್ನು ಸರ್ಕಾರ ಹಂತ ಹಂತವಾದ ಕೊರೊಂದುಂಡು ಇನ್ನಿತ ನೇತೃತ್ವನು ಟ್ಯಾಕ್ಸಿಮೆನ್ಸ್ ಬೊಕ್ಕ ಮ್ಯಾಕ್ಸಿ ಕ್ಯಾಬ್ದ ದಿನೇಶ್ ಕುಂಪಲ್ಲರು ವಹಿಸೊಂದು ಎಡ್ಡೆ ಬೇಲೆ ಮಂತದಿರು ಉಳ್ಳಾಲ ವೈದ್ಯನ ಸಹಕಾರಡು ಜನಗಳಿಗೆ ಲಸಿಕೆ ತಿಕ್ಕಾಡು ಏರ್ಲ ಪೋಡಿ ಪಂದೆ ಲಸಿಕೆ ದೆತನುಡು ಪಂಡು ತೆರಿಪಾಯರು. ಆರೋಗ್ಯ ಕೇಂದ್ರದ ವತಿಯಿಂದ ಇವತ್ತು ಚೇತನ್ ಫ್ರೆಂಡ್ ಸರ್ಕಲ್ ಮತ್ತು ಟ್ಯಾಕ್ಸಿ ಓನರ್ಸ್ ಮತ್ತು ಡ್ರೈವರ್ ಅಸೋಸಿಯೇಷನ್ ವತಿಯಿಂದ ಸಂಯೋಜಿಸಲ್ಪಟ್ಟಂಥ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ದುಡ್ಡು ಇಲ್ಲಿ ಒಂದು ವ್ಯವಸ್ಥೆ ಆಗಬೇಕೆಂಬ ನೇತೃತ್ವ ವಹಿಸಿದಂಥ ದಿನೇಶ್ ಕುಂಪಲ್ರವರಿಗೂ ವೇದಿಕೆಯಲ್ಲಿರ್ತಕ್ಕಂಥ ಉಳ್ಳಾಲ ಪ್ರಾಥಮಿಕ ಕೇಂದ್ರದ ಆರೋಗ್ಯಾಧಿಕಾರಿಯಾದಂಥ ಸನ್ಮಾನ್ಯ ವಿದ್ಯಾಸಾಗರ್ರವರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಈ ಭಾಗದ ಜನರ ಪರವಾಗಿ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾಯಿದ್ದೇನೆ. ತಮಗೆಲ್ಲ ತಿಳಿದಾಗೆ ಈ ಲಸಿಕೆ ಭಾಳಷ್ಟು ಕಷ್ಟದಲ್ಲಿ ಎಲ್ಲರಿಗೂ ಒಮ್ಮೆಲೆ ಒದಗಿಸಲಿಕ್ಕಾಗೋದಿಲ್ಲ, ಹಂತ ಹಂತವಾಗಿ ಸರ್ಕಾರವು ಕೊಡ್ತಾ ಇದೆ. ಇದರ ನೇತೃತ್ವವನ್ನು ವಹಿಸಿಕೊಂಡು ಯಾರು ಇಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಕೂಡ ಇಲ್ಲಿ ಅನೇಕ ಈ ಭಾಗದಲ್ಲಿ ಬಹಳಷ್ಟು ಜನಸಂಖ್ಯೆ ಇದೆ. ಇಲ್ಲಿಯ ಉಳ್ಳಾಳದ ವೈದ್ಯಾಧಿಕಾರಿಗಳ ಸಹಕಾರದೊಂದಿಗೆ ಮತ್ತಷ್ಟು ಜನರಿಗೆ ಇಲ್ಲಿ ಈ ಲಸಿಕೆ ದೊರಕುವಂತಾಗಲಿ. ಕೋವಿಶೀಲ್ಡನ್ನು ಇವತ್ತು ಕೊಡ್ತಾ ಇದ್ದಾರೆ. ಈ ಲಸಿಕೆಯನ್ನು ಪಡೆಯುವುದರಲ್ಲಿ ಯಾರು ಹೆದರುವಂಥ ಪ್ರಶ್ನೆಯೇ ಇಲ್ಲ. ನಾನು ಈಗಾಗಲೇ 2 ಲಸಿಕೆಗಳನ್ನು ಕೂಡ ಪಡೆದಿದ್ದೇನೆ. ಯಾವುದೇ ಒಂದು ಸಮಸ್ಯೆಗಳು ನನಗೆ ಆಗಲಿಲ್ಲ, ನಮ್ಮ ಮನೆಯವರಿಗೂ ಅಥವಾ ನಮ್ಮ ಮಕ್ಕಳು ಯಾರಿಗೇನು ತೊಂದರೆ ಆಗಲಿಲ್ಲ. ನಮ್ಮ ಈ ರೋಗದ ಇದಕ್ಕೋಸ್ಕರ ತಡೆಗಟ್ಟುವಲ್ಲಿ ನಾವು ಎಲ್ಲರೂ ಲಸಿಕೆಯನ್ನು ಪಡ್ಕೊಳ್ಬೇಕು ಅಂತ ಈ ಭಾಗದ ಜನರಲ್ಲಿ ವಿನಂತಿ ಮಾಡಿಕೊಂಡು ಇನ್ನೂ ಹೆಚ್ಚಿನ ಭಾಗದ ಜನರಿಗೆ ಇಲ್ಲಿ ಈ ಅವಕಾಶ ಲಭಿಸುವಂತೆ ಆಗಲಿ. ಆ ಮೂಲಕ ಇಲ್ಲಿಯ ವೈದ್ಯಾಧಿಕಾರಿಗಳು ಮತ್ತು ವೈದ್ಯಕೀಯ ಸಿಬ್ಬಂದಿಗಳನ್ನು ಎಲ್ಲರನ್ನು ನಾನು ಈ ಭಾಗದ ಜನರ ಪರವಾಗಿ ಅಭಿನಂದಿಸಿ ನನ್ನೆರಡು ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ. ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ವಿದ್ಯಾಸಾಗರ್ ಪಾತಿರೊಂದು ದಿನೇಶ್ ಕುಂಪಲ್ಲರನ ಮುಂದಾಳತ್ವಡು ಕೋವಿಡ್ ಲಸಿಕೆಯನ್ನು ಮೂಲು ಕೊರೊಂದುಂಡು ಇನ್ನತ ಪೆರೆಚನನ್ನು ಮಾತೆರ್ಲ ಪಡೆಲೆ ಇಂದೆಟ್ಟು ಒವ್ವೆ ದುಷ್ಪರಿಣಾಮ ಇಜ್ಜಿ ಇಂದು ದಿಂಜ ಪರಿಣಾಮಕಾರಿ ಬೊಕ್ಕ ಸುರಕ್ಷಿತ ಅಂಚಾದು ಮಾತೆರ್ಲ ಲಸಿಕೆ ದೆತೋಲ್ನೆ ಪಂಡು ತೆರಿಪಾಯರು. ಇವತ್ತು ನಮ್ಮ ಈ ಕೇಂದ್ರ ಸರ್ಕಾರದ ಹಾಗೂ ರಾಜ್ಯ ಸರ್ಕಾರದ ಉಚಿತ ಕೋವಿಡ್ ಲಸಿಕೆಯ ಅಭಿಯಾನದ ಒಂದು ಅಂಗವಾಗಿ ನಾವು ಇವತ್ತು ಕುಂಪಲದ ಟ್ಯಾಕ್ಸಿ ಅಸೋಸಿಯೇಷನ್ ಹಾಗೂ ನವಚೇತನ ಕ್ಲಬ್ ಇವರ ಸಹಯೋಗದಿಂದ ಇವತ್ತು ಇಲ್ಲಿ ಒಂದು ಟ್ಯಾಕ್ಸಿ ಡ್ರೈವರ್ಗಳಿಗೆ ಅವರ ಫ್ಯಾಮಿಲಿಯವರಿಗೆ ಹಾಗೂ ರಿಕ್ಷಾ ಡ್ರೈವರ್ನವರಿಗೆ ಅವರ ಫ್ಯಾಮಿಲಿಯವರಿಗೆ ಒಂದು ಉಚಿತ ಲಸಿಕೆಯನ್ನು ನೀಡುವಂತಹ ಒಂದು ಅಭಿಯಾನವನ್ನು ನಾವು ಕೈಗೊಂಡಿದ್ದೇವೆ. ಇದರ ಆಯೋಜನೆಯನ್ನು ನಮ್ಮ ದಿನೇಶ್ ಕುಂಪಳ ಅವರ ಮುಂದಾಳತ್ವದಲ್ಲಿ ಒಂದು ಅತ್ಯಂತ ಉತ್ತಮವಾಗಿ ಅವರು ಅಚ್ಚುಕಟ್ಟಾಗಿ ಇಲ್ಲಿ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದರ ಸದುಪಯೋಗವನ್ನು ತಾವೆಲ್ಲರೂ ತಮ್ಮ ಮನಸ್ಸಲ್ಲಿ ಲಸಿಕೆ ಬಗ್ಗೆ ನೂರಾರು ಸಂಶಯಗಳಿರ್ಬೋದು, ಹೆದರಿಕೆ ಇರ್ಬೋದು, ಇದರ ಬಗ್ಗೆ ನೀವು ಹೆದರುವ ಅವಶ್ಯಕತೆಯೇ ಇಲ್ಲ. ಈ ಲಸಿಕೆ ತುಂಬ ಪರಿಣಾಮಕಾರಿ ಹಾಗೂ ತುಂಬ ಸೇಫು. ಇದರಿಂದ ನಿಮಗೆ ಯಾವ ದುಷ್ಪರಿಣಾಮಗಳು ಉಂಟಾಗುವುದಿಲ್ಲ. ಪ್ರತಿಯೊಬ್ಬರೂ ಈ ಲಸಿಕೆಯ ಸದುಪಯೋಗವನ್ನು ಇವತ್ತು ಪಡೆದು ಈ ನಮ್ಮ ಕೊರೋನಾ ಪ್ಯಾಂಡಮಿಕ್ ಅನ್ನು ನಾವು ತಡೆಗಟ್ಟುವಲ್ಲಿ ನಾವೆಲ್ಲ ಒಂದಾಗಿ ಇದನ್ನು
ಈ ಕೊರೋನಾ ಅಂತ ಒಂದು ಮಹಾಮಾರಿ ರೋಗವನ್ನು ನಾವು ನಿಯಂತ್ರಣಕ್ಕೆ ತರಲೇಬೇಕಾಗಿದೆ. ಪ್ರತಿಯೊಬ್ಬರೂ ನೀವು ಒಂದಾಗಿ ಇವತ್ತಿನ ಈ ಲಸಿಕೆಯ ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿ ನನ್ನ ಕಳಕಳಿಯ ವಿನಂತಿ. ಹಾಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸ್ಮೆನ್ಸ್ ಬೊಕ್ಕ ಮ್ಯಾಕ್ಸಿಕ್ಯಾಬ್ ಅಸೋಸಿಯೇಷನ್ ಕಾರ್ಯಾಧ್ಯಕ್ಷರು ಶ್ರೀ ಪ್ರಮೋದ್ ಉಳ್ಳಾಲ್ ಒವ್ವೆ ಮೂಢನಂಬಿಕೆಯನ್ನು ದೀವಂದೆ ಮಾತೆರ್ಲ ಲಸಿಕೆಯನ್ನು ತೆತ್ತೋಲ್ನೆ ಪಂಡ ತೆರಿಪಾಯರು. ಈ ದಿನದ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಲಬ್ಬಿನ ಅಧ್ಯಕ್ಷರಿಂದ, ಸರ್ವ ಸದಸ್ಯರಿಂದ ಮತ್ತು ಚೇತನ ಕ್ಲಬ್ಬಿನವರಿಂದ ಇವತ್ತು ನಮ್ಮ ಉಳ್ಳಾಳದ ಆರೋಗ್ಯ ಕೇಂದ್ರದ ಡಾಕ್ಟರ್ನವರು ಮತ್ತು ಅವರ ಸಹಪಾಠಿಗಳೊಟ್ಟಿಗೆ ಇವತ್ತು ಈ ಕೋವಿಡ್ ಇಂಜೆಕ್ಷನ್ ಕೊಡಲಿಕ್ಕೆ ಬಂದಿದ್ದಾರೆ. ಅದರಿಂದ ನಾನು ಹೇಳುವುದಂತ ಹೇಳಿದರೆ, ಭೂಲೋಕದಲ್ಲಿ ಅಧರ್ಮ ಅನ್ಯಾಯ ಜಾಸ್ತಿ ಆಗಿದ್ದರಿಂದ ದೇವರು ಒಂದು ರೂಪದಲ್ಲಿ ಬಂದಾನೆ. ನಮಗೆ ಇರುವುದು ಗಾಳಿ ಬೆಳಕು ನೀರು ಮಾತ್ರ, ಬೇರೆ ಯಾವುದು ಬೇಡ. ಗಾಳಿ ಬೆಳಕು ಮನುಷ್ಯನಿಗೆ ಬೇಕು, ಹಾಗೆ ಬರುವುದು ಹಾಗೆ. ಈಗ ಗಾಳಿಯಲ್ಲಿ ಬಂದಿದೆ, ಬೆಂಕಿಯಲ್ಲಿ ಬರ್ತದೆ, ನೀರಿನಲ್ಲಿ ಬರ್ತದೆ. ಇದೆಲ್ಲ ಒಂದು ಭಯ ಮನುಷ್ಯರಿಗೆ. ಆದ್ದರಿಂದ ಜೀವ ಉಳಿಸಲಿಕ್ಕೋಸ್ಕರ ನಾವು ಈ ಇಂಜೆಕ್ಷನ್ ಕೊಡಬೇಕಂತ ಹೇಳುವಾಗ ಕೆಲವರು ಮೂಢನಂಬಿಕೆಯಲ್ಲಿ ತುಂಬ ಹಿಂದೆ ಇದ್ದು ಹೋದರು. ನಾನು 72 ವರ್ಷ ಆಯಿತು. ನಾನು ಫಸ್ಟ್ ಡಾಕ್ಟರ್ ಹತ್ರ ಹೋಗುವ 9 ಜನ ಬಂದಿದ್ದರು, ಸೆಕೆಂಡ್ ಹೋಗುವ 17 ಜನ. ಆಗ ಜನ ಇರಲಿಲ್ಲ, ಆಮೇಲೆ ಜನ ಬೀಳ್ಲಿಕ್ಕೆ ಶುರು. ಯಾರ ಮಾತು ನೀವು ಕೇಳಬೇಡಿ. ಇದು ಒಂದು ಎನರ್ಜಿ, ಅಂದರೆ ಗೇಟ್ನಲ್ಲಿ ಒಂದು ಸೆಕ್ಯೂರಿಟಿ ಗಾರ್ಡ್ ಇಟ್ಟಾಗೆ ಈ ಇಂಜೆಕ್ಷನ್ ಒಳಗೆ ಬಾರದಾಗ ಅದು ನೋಡಿಕೊಳ್ತದೆ. ನಾವು ಎನರ್ಜಿ ಫುಡ್ ತಗೊಳ್ಬೇಕು. ಆದರೂ ನಾನು ಒಂದು ಮಾತು ಹೇಳ್ತೇನೆ, ನಮ್ಮ ಜೀವ ಉಳಿಸಲಿಕ್ಕೆ ಹಣ ಇದ್ದರೂ ಹಣ ಇಲ್ಲದಿದ್ದರೂ ನಮಗೆ ಬೇಕಾದ ಡಾಕ್ಟರ್ ಮತ್ತು ಆಯಾ ಆಯಾ ಡಾಕ್ಟರ್ ಅಸಿಸ್ಟೆಂಟ್ಗಳು. ನಾವು ದೇವರತಲ್ಲಿ ಬೇಡುವುದು ಅವರಿಗೆ ಬೇಡಬೇಕು. ಆದ್ದರಿಂದ ಇದೊಂದು ಒಳ್ಳೆಯ ಕಾರ್ಯಕ್ರಮ ದಿನೇಶ್ ಕುಂಬಾಳ್ ನಮ್ಮ ಅಧ್ಯಕ್ಷರ ಮುಖಾಂತರ ಚೇತನ್ ಕ್ಲಬ್ಬಿಂದ ಇಟ್ಟಿದ್ದೀರಿ. ಸರ್ವರು ಬಂಧು ನಿಯಮಿತಗಳು ಸರಿ ಆಲೋಚನೆ ಮಾಡಿ, ಇದರಲ್ಲಿ ಜಾತಿ ಭೇದ ಪಕ್ಷ ಭೇದ ಏನಿಲ್ಲ. ಮುಂದೆಗೂ ಇನ್ನು ಆಸುಪಾಸಿನ ಕ್ಲಬ್ಬಿನವರು, ಭಜನೆ ಗುಡಿಯವರು ಇಂಥದ್ದು ಪ್ರೋಗ್ರಾಮ್ ಮಾಡಿದರೆ ಜನರಿಗೆ ಸುಲಭದಲ್ಲಿ ಸಿಗ್ತದೆ. ಅಂದರೆ ಡಾಕ್ಟರ್ನವರಿಗೆ ಅಲ್ಲಿ ಹೋಗಿ ನಾವು ಕಾಯೋ ಬದಲು ಅವರೇ ಬಂದು ಇಲ್ಲಿ ನಿಮ್ಮ ಕಾಲಿನ ಬುಡಕ್ಕೆ ಬಂದು ಕೊಡುವ ಒಂದು ವ್ಯವಸ್ಥೆ ಉಂಟು. ಅದನ್ನು ನೀವು ಮಾಡಿಕೊಳ್ಬೇಕು. ಇಲ್ಲಿ MLA ಕೂಡ ಇದ್ದಾರೆ, ಖಾದರ್, ಅವ್ರ ಹತ್ರ ಮಾತಾಡಿದರೆ ಆಗ್ತದೆ. ಅದರಿಂದ ದಯವಿಟ್ಟು ನಾನು ನಿಮ್ಮಲ್ಲಿ ಎಲ್ಲರಿಂದ ಕೈ ಮುಗಿಯುವುದು ಅಂತ ಹೇಳಿದರೆ, ಆಯಾ ಮತ್ತು ನರ್ಸ್ಗಳಿಗೆ, ಡಾಕ್ಟರ್ನವರಿಗೆ, ಅವರ ಸಂಸಾರಕ್ಕೆ ಅವರಿಗೆ ದೇವರು ಆಯುಷ್ಯ ಇದ್ದಷ್ಟು ದಿವಸ ಆರೋಗ್ಯ ಕೊಡಲಿ ಅಂತ ಹೇಳಿ ನಾನು ಈ ಮಾತನ್ನು. ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸ್ಮೆನ್ಸ್ ಬೊಕ್ಕ ಮ್ಯಾಕ್ಸಿಕ್ಯಾಬ್ ಅಸೋಸಿಯೇಷನ್ ಅಧ್ಯಕ್ಷರು ಶ್ರೀ ದಿನೇಶ್ ಕುಂಪಲ ಎತ್ಕೊಂಡು ಪ್ರಸ್ತಾವನೆದ ಪಾತ್ರ ಪಂಡದು ಸೊಲ್ಮೆ ಸಂದಾಯರು. ಇವತ್ತು ಕೋವಿಡ್-19ನ ಈ ಮಹಾಮಾರಿಯ ಹಿಮ್ಮೆಟ್ಟುವ ಸಲುವಾಗಿ ಇವತ್ತು ನಾವು ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರ ಮತ್ತು BK ಟ್ಯಾಕ್ಸಿ ಅಸೋಸಿಯೇಷನ್ನ ಜಂಟಿ ಸಹಯೋಗದಿಂದ ಇವತ್ತು ಟೂರಿಸ್ಟು ಚಾಲಕರು ಯಾರಿದ್ದಾರೆ, ಮಾಲಕರು ಯಾರಿದ್ದಾರೆ ಮತ್ತು ಅವರ ಕುಟುಂಬಗಳಿಗೆ ಪ್ರಾತಿನಿಧ್ಯದ ಮೇರೆಗೆ ಇವತ್ತು ನಾವಿಲ್ಲಿ ಒಂದು ಕೋವಿಡ್ ಲಸಿಕೆ ಕೊಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಶ್ರೀ ಭಗವಾನ್ ದಾಸ್ ತುಕ್ಕೋಟು ನವಚೇತನ ಫ್ರೆಂಡ್ಸ್ ಕ್ಲಬ್ದ ಗೌರವ ಅಧ್ಯಕ್ಷರು ಶ್ರೀ ವಿನೋದ್ ಕುಂಪಲ, ಅಧ್ಯಕ್ಷರು ಸಾಜಿದ್ ಕುಂಪಲ, ಆಶ್ರಯ ಕಾಲೋನಿ ಶ್ರೀ ಕೊರಗಜ್ಜ ಸೇವಾ ಸಮಿತಿ ಗೌರವ ಅಧ್ಯಕ್ಷರು ಶ್ರೀ ಯೋಗೇಂದ್ರ, ಜಿಲ್ಲಾ ಟ್ಯಾಕ್ಸ್ಮೆನ್ಸ್ ಬೊಕ್ಕ ಮ್ಯಾಕ್ಸಿಕ್ಯಾಬ್ ಅಸೋಸಿಯೇಷನ್ ಉಪಾಧ್ಯಕ್ಷರು ಶ್ರೀ ಹರೀಶ್ ಕುತ್ತಾರ್, ತೋಕೋಡು ವಲಯದ ಅಧ್ಯಕ್ಷರು ಶ್ರೀ ಪ್ರಶಾಂತ್ ಆಳ್ವ ಇಂಚದಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು.